ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿದೆ ಮಾತಾಜಿ. ನಂದ ನಂಗೆ ನೀವು ಮಾತಾಡೋ ಕೇಳೋದು ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಕನ್ನಡ ಕೇಳಕ್ಕೆ. ಅಂಡ ಬಂಡ ಕನ್ನಡ ಮಾತಾಡಿರ ಅಂತ. ಮಾತಾಜಿ ಈಗಲೇ ಸೆಟ್ಟಿಂಗ್ ಮಾಡೋಣ ಫಸ್ಟ್ ಸ್ವಲ್ಪ ಯೂಟ್ಯೂಬಿಗೆ. ಈಗ ಲೈವ್ ಹೋಗ್ತಾ ಇರುತ್ತಲ್ಲ, ಈಗ ಚಾನೆಲ್ ಹೋಗಿ ತಳಗ ಸ್ಟ್ರೀಮ್ಡ್ ಒಂದ್ ಸೆಕೆಂಡ್ ಎಲ್ಲ ಹೋಗ್ತದೆ. ಇಲ್ಲಿ ಐಕಾನ್ ಇದೆಯಲ್ಲ ಮಾತಾಜಿ, ಯಾವುದು? ರಾಧಾ ಗೋವಿಂದ ಟೆಂಪಲ್ ಐಕಾನ್ ರೈಟ್ ಸೈಡ್ ಟಾಪ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಮಾತಾಜಿ. ನೀವು ಮಾತಾಡೋ ಕೇಳೋದು ತುಂಬಾ ಇಷ್ಟ ಆಗುತ್ತೆ. ಅಯ್ಯೋ, ರೆಕಾರ್ಡಿಂಗ್ ಆಗ್ತಾ ಇದೆ ಅದು. ಇಲ್ಲಿ ಚಾನೆಲ್ ಹೋಗ್ಬೇಕಾ? ಚಾನೆಲ್ ಹೋಗಿ. ಮತ್ತೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ವಿಡಿಯೋಸ್ ಇದೆಯಲ್ಲ ಇಸ್ಕಾನ್. ಎಲ್ಲಿ ಮಾತಾಜಿ? ವಿಡಿಯೋಸ್ ನೋಡಿ ಮಾತಾಜಿ, ಇವ್ರದ್ದು ಹೆಂಗ್ ಬಂದಿದೆ ನೋಡಿ ಅಲ್ಲ. ಇದಕ್ಕೆ ಅವರು ಥಂಬ್ನೇಲ್ ಅಪ್ಲೋಡ್ಸ್ ಅಂತ ಥಂಬ್ನೇಲ್ ಇದನ್ ಮಾಡಿದ್ದಾರೆ ಮಾತಾಜಿ, ಅವರು ಅಪ್ಲೋಡ್ ಮಾಡಿದ್ದಾರೆ ಥಂಬ್ನೇಲ್. ಹಂಗೆ ಅದೇ ಹಾಗೆ ಮಾಡ್ಬೇಕು ಮಾತಾಜಿ. ಈಗ ನೋಡಿ ಅಧ್ಯಾಯ 7 ಅಂತ ಬಂದಿದೆಯಲ್ಲ ಅವ್ರದ್ದು, ಅದೇ ಈ ತರ ಅವರು ಪೋಸ್ಟರ್ ತರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಮಾತಾಜಿ. ನಂಗೆ ಹಂಗ್ ಮಾಡ್ಬೇಕು ಮಾತಾಜಿ. ಅದನ್ನ ರೆಡಿ ಮಾಡಿ ಇಟ್ಕೊಂಡು ಅವರು ಬರೀ ಅದನ್ನ ಥಂಬ್ನೇಲ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಮಾತಾಜಿ. ಈಗ ನಾನಿಲ್ಲಿ ಏನ್ ಮಾಡ್ಬೇಕು ಮಾತಾಜಿ? ಇದಕ್ ಹೋಗಿ ಮಾತಾಜಿ, ಹೋಮಿಗೆ ಹೋಗಿ ಹೇಳ್ತೀನಿ ಒಂದ್ಸಲ. ಅಪ್ಲೋಡ್ಸಿಗೆ ಹೋಗಿ ಮಾತಾಜಿ, ನಿಮ್ಗೆ ತೋರಿಸ್ಬಿಡ್ತೀನಿ ಥಂಬ್ನೇಲ್. ಅಪ್ಲೋಡ್ಸ್ ಅಲ್ಲೇ ಇದೆ. ಇದಕ್ಕೆ ಹೋಗ್ಲಾ? ನಿಮ್ದಕ್ಕೆ ಹೋಗಿ. ಬೆಟರ್ ಅದು. ನಿಮ್ದಕ್ಕೆ ಹೋಗ್ಬಿಡಿ ಮಾತಾಜಿ. ನಿಮ್ದಿದೆ ಇದೆಲ್ಲ ಪರ್ಸನಲ್ ಮೀಟಿಂಗ್ ಅಲ್ಲಿ ಹೋಗಿ. ಪಾಸ್ ಮಾಡಿ ತಳಗ್ ಬನ್ನಿ ಮಾತಾಜಿ. ಇದು ನಿನ್ನೆದ್ದು. ತಳಗ್ ಬನ್ನಿ ಮಾತಾಜಿ. ಎಡಿಟ್ ವಿಡಿಯೋ ಅಂದ್ರಿ, ಎಡಿಟ್ ವಿಡಿಯೋ. ಅದು ಬಿಫೋರ್ ಹ್ಯಾಂಡ್ ಬರ್ತಾ ಇಲ್ಲ ಅಂತ. ಎಡಿಟ್ ವಿಡಿಯೋ ಹೋಗಿ ಮಾತಾಜಿ. ಎಲ್ಲಿದೆ ಮಾತಾಜಿ ಎಡಿಟ್? ಇಲ್ಲ, ಅನಾಲಿಟಿಕ್ಸ್ ಎಡಿಟ್ ವಿಡಿಯೋ ಅಂತಿದೆ ಅಲ್ಲ. ಎಡಿಟ್ ವಿಡಿಯೋ. ಇಲ್ಲೇನಿದೆ ಮಾತಾಜಿ, ಅಪ್ಲೋಡ್ ಥಂಬ್ನೇಲ್ ಅಂತ ಕಾಣ್ತಾ ಇದೆಯಲ್ಲ, ಆ ತರ ಅವ್ರು ಒಂದು ಬ್ಯಾನರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಮಾತಾಜಿ ಒಂದು. ಆಮೇಲೆ ಬರೀ ಅದನ್ನ ಅಧ್ಯಾಯ ಚೇಂಜ್ ಮಾಡ್ಕೊಂತ ಹೋಗ್ತಾರೆ ಅವ್ರು. ಅಧ್ಯಾಯ 1, ಅಧ್ಯಾಯ 2 ಅದು ಲೈವ್ ಹೋಗ್ಬೇಕಾದ್ರೂ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮಾತಾಜಿ. ಅವಾಗ ಹೌದಾ? ಅವಾಗ ಇದನ್ನ ಅಪ್ಲೋಡ್ ಅಂತ ಹೇಳಿ ಮಾಡಿ ಬಿಟ್ಬಿಟ್ರೆ ಮಾಡ್ಬೇಕಾ? ಈಗ ಲೈವ್ ಗಿಂತ ಮುಂಚೆ, ಲೈವ್ ಗಿಂತ ಮೊದ್ಲೇ ಇದನ್ನ ಸೆಟಪ್ ಮಾಡ್ಬೇಕು ಮಾತಾಜಿ. ಒಂದ್ ಸೆಟಪ್, ಬಟ್ ಎವ್ರಿ ಟೈಮ್ ಯು ಹ್ಯಾವ್ ಟು ಸೆಟಪ್ ಮಾತಾಜಿ. ಅಲ್ಲ ಇದು ಮತ್ತೆ ಇದೆಲ್ಲ ಆಗ್ತಾ ಇರುತ್ತೆ. ನಾನು ಈಗ ಮಾಡೋದು ಹೆಂಗೆ? ನಾನದು ಅಂದ್ರೆ ಯೂಟ್ಯೂಬ್ ಅಲ್ಲಿ ಲೈವ್ ಹೋಗಿಲ್ಲಲ್ಲ ಮಾತಾಜಿ. ಇದು ರೆಡಿ ಇದನ್ನ ತಗೊಂಡ್ ನಾವ್ ಇದ್ ಮಾಡ್ತಾ ಇದೀವಿ. ಲೈವ್ ಹೋಗಕ್ಕಿನ್ ಮೊದ್ಲೇ ಇದನ್ನ ಸೆಟಪ್ ಮಾಡಿ ಬಿಟ್ಬಿಡ್ಬೇಕು ನಾವು. ಅದು ಆಟೋಮೆಟಿಕ್ಲಿ ತಗೊಂಡ್ಬಿಡತ್ತೆ ಮಾತಾಜಿ. ಹಾಗೆ. ಓಕೆ. ಮತ್ತೆ ಅವ್ರ ಬ್ಯಾಕ್ ಗ್ರೌಂಡ್ ಮಾತಾಜಿ ನೀವು ನೋಡಿದ್ರ? ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಅದೇ. ಈಗ ಝೂಮ್ ಹೋಗಿ ಅದ ಹೆಂಗೆ ಮಾಡಿದ್ರು ಅವರು? ಅದನ್ನ ಹೆಂಗ್ ಮಾಡಿರ್ಬೋದು, ಇದನ್ನ ಇನ್ನೊಂದ್ಸಲ ನಿಮ್ಗೆ ಲೈವ್ ತೋರ್ಸ್ಕೊಡ್ತೀನಿ ಮಾತಾಜಿ. ಬಟ್ ದಿಸ್ ಇಸ್ ದ ಆಪ್ಷನ್, ಡೌನ್ಲೋಡ್. ಇದನ್ನ ಆದವರು ಮಾಡಿ ಇಟ್ಕೊಂಡಿದ್ದಾರೆ ಮಾತಾಜಿ. ಅವರು ಪಿಕ್ಚರ್ ಈ ತರ ಹಿಂಗ ಸ್ಕ್ವೇರ್ ಹೆಂಗ್ ಕಾಣ್ತಿದೆಯಲ್ಲ, ಈ ತರ ಮಾಡಿ ಇಟ್ಕೊಂಡಾರ ಅವರು. ಎವ್ರಿ ಟೈಮ್ ಅವ್ರ ಅಧ್ಯಾಯ ಚೇಂಜ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವ್ರು ಲೈವ್ ಹೋಗಕ್ಕಿನ್ ಮೊದ್ಲೆ. ಹೀಗೆ ಇಲ್ಲಿ ಇಮೇಜ್ ನ ಮಾಡೋದಲ್ವಾ? ಇಮೇಜ್ ಇಲ್ಲಿ ಅಪ್ಲೋಡ್ ಮಾಡಿ ಬಿಟ್ಬಿಡ್ತಾರ. ಲೈವ್ ಲೈವ್ ಹೆಂಗ್ ಮಾಡೋದಿದ್ದು? ಲೈವ್ ಅಲ್ಲಿ ಹೆಂಗ್ ಮಾಡೋದು? ಈಗ ನೀವು ಆಲ್ರೆಡಿ ಇರೋ ವಿಡಿಯೋಗಳಿಗೆ ತೋರಿಸಿದ್ರೆ ಲೈವ್ ಇರುತ್ತೆ ಮಾತಾಜಿ. ಅಪ್ಲೋಡ್ ವಿಡಿಯೋ ಒಳಗ ಗೋ ಲೈವ್, ಗೋ ಅಪ್ಲೋಡ್ ಅಂತ ಇರುತ್ತೆ. ನೀವು ಒಂದು ಆಪ್ಷನ್ ಹೋಗೋಣ, ಬ್ಯಾಕ್ ಹೋಗಿ. ಹಾಗಾದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಮಾಡೋದಾ? ಇಲ್ಲ, ಲೈವ್ ಹೋದಾಗೇನೆ ಇರುತ್ತೆ ಮಾತಾಜಿ. ಈಗ ಯೂಟ್ಯೂಬ್ ಹೋದಾಗೆ ನಾವು ಹೋಗಿ. ನಾನೀಗ ಒಂದ್ಸತಿ ಸ್ಟಾಪ್ ಮಾಡ್ತೀನಿ, ಮತ್ತೆ